ತೊಕ್ಕೋಟು ಬಸ್ ಸ್ಟ್ಯಾಂಡ್ದ ಟೂರಿಸ್ಟ್ ಟ್ಯಾಕ್ಸಿ ಬೊಕ ಮ್ಯಾಕ್ಸಿ ಕ್ಯಾಬ್ದ ಚಾಲಕ ಮಾಲಕರಿಗೆ ಶಾಸಕರು ಶ್ರೀ UT ಖಾದರ್ ದಿನ ಬಳಕೆದ ಸಾಮಗ್ರಿಲದ ಕಿಟ್ಟನ್ನು ತೊಕ್ಕೋಟು ಬಸ್ ಸ್ಟ್ಯಾಂಡ್ ಶುಕ್ರವಾರ ಕಾಂಡೆ ವಿತರಣೆ ಮಾಡ್ತೇವೆ.
ಉಳ್ಳಾಲದ ಟೂರಿಸ್ಟ್ ಟ್ಯಾಕ್ಸಿ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಮಾಲಕರು ಚಾಲಕರನ ಸಂಘ ಎಡ್ಡೆ ಸೇವೆಯನ್ನು ಮಲ್ತೊಂದುಲ್ಲೇರು ಮಾತೆರನ್ನೆಲ್ಲ ಪ್ರೀತಿಲ್ಲ ಪಡೆತೇರು ಆಂಡ ಇತ್ತೆ ಕೊರೋನಾದ ಲಾಕ್ಡೌನ್ ಮಾತೆರೆಲ್ಲ ಇಲ್ಲಡೆ ಕುಲುಲೆಕ್ಕ ಮಲ್ತದನು ಅಂಚಾದ ಮಾತೆರಲ್ಲ ತೊಂದರೆಡು ಉಲ್ಲೇರು ಈ ಪೊರ್ತು ತೊಂದರೆಡು ಉಪ್ಪುನಕ್ಲಿಗೆ ಸಹಾಯ ಮನ್ಪುನಿ ನಮ್ಮ ಧರ್ಮ ತನ್ನ ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಡು ಜಿಂಜ ಬಂಗಡ ಉಪ್ಪುನಕ್ಲಿಗೆ ರಿಕ್ಷಾ ಚಾಲಕ ಮಾಲಕರಿಗೆ ಆಶಾ ಕಾರ್ಯಕರ್ತೆಯರಿಗೆ ಈತನಿಗೆ ಕಿಟ್ಟು ವಿತರಣೆ ಮಲ್ತದ ಪಡೆದು ಶಾಸಕರು ಶ್ರೀ UT ಖಾದರ್ ತೆರಿಪಾಯರು ಮುಖ್ಯ ಜೀವನಲ್ಲ ಕಂದಪ್ಪ ಜೀವನ ಮುಖ್ಯ ಜೀವನ ಮಂಕುನಲ್ಲ ಜನಕ್ಕೆ ಆತೆ ಮುಖ್ಯ ತಿಂಗಳು ಎಷ್ಟೇ ಸಪೋರ್ಟಿವ್ ಆದಿತ್ತಿಲ್ಲ ಜನಕ್ಕೂ ಪೂರ ಜನ ಈಗ ಸ್ಪಂದನೆ ಬಂದಿದೆ ಈ ವೈರಸ್ ಏನು ಸಡನ್ ಉಳ್ಳಾಲ ವಲಯ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರ ಮಾಲಕರ ಸಂಘ ಬಹುಶಃ ಈ ಚಾಲಕ ಮಾಲಕರ ಸಂಘ ಈಗಾಗಲೇ ಈ ಪ್ರದೇಶ ಸರ್ವ ಜನರಿಗೂ ಕೂಡ ಭಾಳಷ್ಟು ವರ್ಷಗಳಿಂದ ಅತ್ಯುತ್ತಮವಾಗಿ ತಮ್ಮ ಕೆಲಸ ನಿರ್ವಹಿಸಿಕೊಂಡು ಸರ್ವರ ಪ್ರೀತಿಗೆ ಕೂಡ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಹುಶಃ ಜನವರಿ ಮತ್ತು ಫೆಬ್ರವರಿಯಲ್ಲಿ ಅವ್ರ ಸಮಸ್ಯೆಯಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡಿದ ಕಾರಣ ಆ ಒಂದು ಟೆನ್ಷನ್ನಲ್ಲೇ ಇದ್ದರು. ಬಹುಶಃ ಆ ಟ್ಯಾಕ್ಸ್ ಜಾಸ್ತಿ ಮಾಡಿ ಅದರ ಬಗ್ಗೆ ಹೇಗೆ ಜೀವನ ಸಾಗಿಸುವ ಟೆನ್ಷನ್ ಇದ್ದಾಗಲೇ ಬಹುಶಃ ಈ ಮಾರಕ ರೋಗ ಬಂದು ಎಲ್ಲರಿಗೂ ಕೂಡ ಸಮಸ್ಯೆ ಆದದ್ದು. ಈ ಸಂದರ್ಭ ಎಲ್ಲರ ಕಷ್ಟ ಕೂಡ ಇವತ್ತು ಅರ್ಥ ಆಗ್ತದೆ. ಎಷ್ಟೇ ಶ್ರೀಮಂತನು ಎಷ್ಟೇ ಹಣಕಾಸು ಕೂಡ ಎಲ್ಲರೂ ಕೂಡ ಸಮಸ್ಯೆಯಲ್ಲಿ ಇದ್ದವರೇ ಇದ್ದಾರೆ. ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಮಗೆ ಪ್ರತಿಯೊಬ್ಬರು ಅನುಕೂಲ ಇದ್ದ ಈ ಹಿಂದೆ ಅನುಕೂಲಸ್ಥರು ಅವರು ಫೋನ್ ಮಾಡಿ ಮೆಸೇಜ್ ಮಾಡುವಾಗ ನಮಗೆ ಈ ಸಮಾಜದ ಇವತ್ತು ಪರಿಸ್ಥಿತಿ ಭಾಳ ಚೆನ್ನಾಗಿ ಅರ್ಥ ಆಗುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ಅಧ್ಯಕ್ಷರು ಮತ್ತು ಹಿಂದೆ ಇದರ ಬಗ್ಗೆ ಕೇಳಿಕೊಂಡಾಗ ಖಂಡಿತವಾಗಿಯೂ ನಾವು ನಮ್ಮ ಸಹಕಾರ ಬೇರೆಯವರಿಗೆಲ್ಲ ಮಾಡುವಾಗ ಈ ರೀತಿಯಿಂದ ಮಾಡುವಂಥ ನಾನು ಕೂಡ ಹೇಳಿದ್ದೇನೆ. ಇವತ್ತು ನಾವು ಹೇಳಿದಷ್ಟೇ, ಒಂದು ಏನಂತ ಹೇಳಿದರೆ ಇಂಥ ಸಮಸ್ಯೆ ಬಂದಾಗ ನಾವೆಲ್ಲ ಆತ್ಮವಿಶ್ವಾಸ ಒಂದು ಹೆಜ್ಜೆ ಮುಂದೆ ನಿಂತು ನಮ್ಮ ಕೆಲಸ ನಿರ್ವಹಿಸ್ಕೊಂಡು ಹೋಗೋದು. ಇದು ಹೀಗೆ ಇರುವುದಿಲ್ಲ, ಮುಂದೆ ಎಲ್ಲ ಖಂಡಿತವಾಗಿ ಸರಿಯಾಗಿಕೊಂಡು ಇವತ್ತು ಹೋಗ್ಬೋದು. ಆದ ಕಾರಣ ಯಾವುದೆಲ್ಲ ನಮಗೆ ಇವತ್ತು ಸಹಕಾರ ಮಾಡಲಿಕ್ಕಿದೆ ಆ ಸಹಕಾರ ನಾವು ಇವತ್ತು ಕೊಡ್ತೇವೆ. ಮುಂದಿನ ದಿನ ಅಂತ ಅಗತ್ಯ ಬಂದರೆ ನಿಮ್ಮ ಅಧ್ಯಕ್ಷ ಮುಖಾಂತರ ಸಂಪರ್ಕಿಸಿ ಆ ಸಹಕಾರ ಕೂಡ ನಾವು ಇವತ್ತು ಕೊಡಲಿಕ್ಕೆ ಇಚ್ಛಿಸ್ತೇವೆ. ಅದೇ ರೀತಿ ಬಹುಶಃ ಇವತ್ತು ನಮಗೆ ಜಿಲ್ಲಾ ವಿದ್ಯಾಸಂಘ ಅಧ್ಯಕ್ಷ ಆಗಿರುವಂಥ ಅಬ್ದುಲ್ಲಾರವರು ಅವರ ಒಂದು ಲಿಮಿಟೆಡ್ ಆಗಿ ಒಂದು ಉತ್ತಮವಾದ ಕಿಟ್ ಯಾರಿಗೆ ಕೊಡಬೇಕಂತ ಆಲೋಚನೆ ಮಾಡಿದಾಗ ನಾನು ಚರ್ಚೆ ಅದನ್ನು ಯಾರು ತಾವು ಇವತ್ತು ದುಡಿಯೋವರೆಗೆ ಇದ್ದೀರಾ ಅದನ್ನು ಬಹುಶಃ ನಿಮಗೆ ಸೀಮಿತವಾಗಿಟ್ಟುಕೊಂಡು ಒಂದು ವಿಶೇಷವಾಗಿ ಅದನ್ನು ಸಪ್ರೇಟಾಗಿ ನಿಮ್ಗೆ ಕೊಡುವಂಥ ವ್ಯವಸ್ಥೆ ಇವತ್ತು ಮಾಡಿದ್ದು. ಅದಕ್ಕೆ ನಮ್ಮ NSA ಅಧ್ಯಕ್ಷರಿಗೂ ನಾವು ಕಿಟ್ಟದೊಡ್ಡಿ ಕೊಡ್ತೀವಿ ಕಿಟ್ಟು ಕೊಟ್ಟು ಅವರಿಗೂ ಎಲ್ಲ ಸದಸ್ಯರಿಗೂ ನಮ್ಮ ದಿನೇಶ್ ಅವರಿಗೂ ದಿನೇಶ್ ಕುಂಪರಿಗೂ ಇನ್ನಿತೆಲ್ಲ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮುಂದೆ ಅಂತ ಏನಾದರೂ ಹೆಚ್ಚು ಕಮ್ಮಿ ಮುಂದೆ ಏನಾದ್ರು ಅಂತ ಅಗತ್ಯ ಬಿದ್ದಲ್ಲಿ ನಮ್ಮ ಸಂಪರ್ಕಿಸಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುತೇಕ ಇವತ್ತು 4ನೇ ತಾರೀಕಿಗೆ ಸ್ವಲ್ಪ ಮಟ್ಟದ ರಿಲ್ಯಾಕ್ಸೇಷನ್ ಎಲ್ಲವೂ ಕೂಡ ಇವತ್ತು ಬರ್ಬೋದು. ಈಗ ಅಂತರ್ ಜಿಲ್ಲೆಗೆ ಹೋಗಲಿಕ್ಕೆ ಅಥವಾ ಅಂತರ್ ರಾಜ್ಯದಿಂದ ಈ ಕಡೆಗೆ ಬರಲಿಕ್ಕೆ ಇದೆಲ್ಲ ಕೂಡ ಇವತ್ತು ಆಗ್ತದೆ. ನಾನು ಕೂಡ ಇವತ್ತು ಬೆಳಿಗ್ಗೆ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ನೀವು ಅಂತರ್ ಜಿಲ್ಲೆ ಮತ್ತು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ಅಥವಾ ಒಂದು ರಾಜ್ಯದಿಂದ ಪಕ್ಕದ ರಾಜ್ಯ ಹೋಗಲಿಕ್ಕೆ ಅನುಮತಿ ಕೊಡುವಾಗ ಇನ್ನು ಟ್ಯಾಕ್ಸಿ ಅವರು ಯಾವ ರೀತಿ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಕೊಡಬೇಕಾ ಪಾಸಿಗೆ ಅಥವಾ ಅವರಿಗೆ ಗಡುವಲ್ಲಿ ತೊಂದರೆ ಆಗಬಾರ್ದು. ನಾನು ನಿಮ್ಮಲ್ಲಿ ಬಾಡಿಗೆ ಬರ್ತಾರೆ ಮೊದಲಿಗೆ ನಮ್ಮನ್ನು ಅಲ್ಲಿಗೆ ಬಿಡಿ ಇಲ್ಲಿಗೆ ಬನ್ನಿ. ನೀವು ಬಾಡಿಗೆ ಬಂದಾಗ ನಿಮಗೆ ಎಲ್ಲಿ ಯಾರನ್ನು ಭೇಟಿ ಆಗಬೇಕು ಮುಂತಾದ ನಾನು ಅದನ್ನು ಕೇಳಿದ್ದೇನೆ. ಟ್ಯಾಕ್ಸಿ ಯಾಕಂತ ಹೇಳಿದರೆ ಈಗ ನೀವು ಲಾಕ್ಡೌನ್ ಓಪನ್ ಮಾಡಿದ ತಕ್ಷಣ ನಮ್ಮ ಹತ್ರ ಎಕ್ಸಿಟ್ ಪ್ಲ್ಯಾನ್ ಬೇಕು. ನಾನು ಬಿಟ್ಟ ತಕ್ಷಣ ನನಗೆ ಪಕ್ಕದ ಕೇರಳಕ್ಕೆ ಹೋಗಬೇಕು ಅಥವಾ ನನಗೆ ಉಡುಪಿಗೆ ಹೋಗಬೇಕು. ನಾನು ಜನ ಹತ್ರ ಬರ್ತಾರೆ, ನಿಮ್ಮ ಹತ್ರ ಬರ್ತದೆ. ಈಗ ನಿಮಗೆ ನೇರವಾಗಿ ಹೋಗ್ಬೋದಾ, ಅದಕ್ಕೆ ಪಾಸ್ ಉಂಟಾ ಅಥವಾ ನೀವು ಅದರ ಮುಂಚೆ ನೀವು ನಿಮ್ಮದು ಟೆಸ್ಟ್ ಮಾಡಿ ನೀವು ನಿಮ್ಮ ಸರ್ಟಿಫಿಕೇಟ್ ನೀವು ಇಟ್ಕೊಳ್ಬೇಕಾ, ಇದನ್ನು ಈಗ ಹೇಳಿದರೆ ನಾಳೆ 3ನೇ ತಾರೀಕು ಆಗುವ ರೆಡಿ ಆಗಲಿಕ್ಕೆ ಆಗ್ತದೆ. ಆ ಒಂದು ವಿಚಾರ ಕೂಡ ನಾವು ಚರ್ಚೆ ಮಾಡಿಕೊಂಡಲ್ವಾ. ಮತ್ತು ನನ್ನ ಸಲಹೆ ಏನಂತ ಹೇಳಿದರೆ ನಾವು ಸಾಧ್ಯವಾದರೆ ಅವಕಾಶ ಸಿಕ್ಕಿದ್ರೆ ಅಲ್ಲೊಂದು ಟೆಸ್ಟ್ ಮಾಡಿ ಇಟ್ಕೊಳ್ಳಿ. ಟೆಸ್ಟ್ ಮಾಡೋದೇನು ತೊಂದರೆ ಇಲ್ಲ, ಒಳ್ಳೆಯದು. ನಾನು ಕೂಡ ಟೆಸ್ಟ್ ಮಾಡಿದ್ದೇನೆ ಇದರಲ್ಲಿ. ಈ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ಮೇಲೆ ಬ್ಯಾಚ್ ಹೋಗಿ ಒಂದು ಟೆಸ್ಟ್ ಮಾಡಿ ಬಿಟ್ಟರೆ ಒಂದು ನಿಮಗೆ ಈಸಿ. ಮತ್ತೆ ಈ ಲಾಕ್ಡೌನ್ ಆದ ನಂತರ ಒಂದು ತಿಂಗಳು ಟೆನ್ಷನ್ ಇಲ್ಲ. ಇಲ್ಲಾಂದ್ರೆ ಮತ್ತೆ ಹೇಳ್ತಾರೆ ಇವರು, ನೀವು ಟ್ಯಾಕ್ಸಿ ಡ್ರೈವರ್ಗೆ ನೀವು ನಿಮ್ಮ ಪರೀಕ್ಷೆ ಮಾಡಿ ಬನ್ನಿ, ಆಗ ಒಮ್ಮೆಲೆ ಅಲ್ಲಿ ರಶ್ ಆಗ್ತದೆ. ಸೊ ಇದನ್ನು ಈಗಲೇ ಒಂದು ಪ್ಲ್ಯಾನ್ ಮಾಡಿಬಿಟ್ರಿ 3 ದಿವಸದಲ್ಲಿ ದಿನೇಶ್ ಚರ್ಚೆ ಆಗ್ತದೆ. ಆದ ಕಾರಣ ಮುಂದಿನ ದಿನಕ್ಕೂ ನಮ್ಮ ಸಹಕಾರ ಎಲ್ಲ ಕೊಡುವಂಥ ನಮಗೆ ಹೇಳಲಿಕ್ಕೆ ಬಯಸಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೀನಿ. ಸದನದಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ ಪ್ರಥಮ ವ್ಯಕ್ತಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಅದರೊಟ್ಟಿಗೆ ಈಗ ಸಂತೋಷ ಇದೆ, ಬಗ್ಗೆ ನಿಮ್ಮ ಗೌರವ ಇದೆ. ಮತ್ತೊಂದು ಈಗ ಒಂದು
ಚಾಲಕರಿಗೆ ಒಂದು ಗೌರ್ಮೆಂಟ್ನಿಂದ ಒಂದು ಸಣ್ಣ ಮೊತ್ತ ಬೀಳ್ತಾ ಇದೆ. ಅದು ಏನಂತ ಇದಾಗಲಿಲ್ಲ, ಅದನ್ನು ನೀವು ಖಂಡಿತವಾಗ್ಲೂ ಅದನ್ನು ಬೀಳುವ ಹಾಗೆ ಮಾಡಬೇಕು. ಮತ್ತೊಂದು ಈಗ ಪರ್ಮಿಟನ್ನೆಲ್ಲ ನಾವು 3 ತಿಂಗಳು ಪರ್ಮಿಟ್ ಅಲ್ಲ, ಇದನ್ನು ಸರೆಂಡರ್ ಮಾಡಿದ್ದೇವೆ. ಟ್ಯಾಕ್ಸ್ ಅದರ ಒಟ್ಟಿಗೆ ಇನ್ಶೂರೆನ್ಸ್ ದೊಡ್ಡ ಅಮೌಂಟ್ ಇದೆ ನಮಗೆ. ಅದನ್ನು ಆ ಟೈಮ್ಗೆ ಇದು ಆಗುವ ಹಾಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಈಗ ಇದು ಟ್ಯಾಕ್ಸ್ ಏನಾಗಿದೆ? ಟ್ಯಾಕ್ಸ್ ನಾವು ಸರೆಂಡರ್ ಮಾಡಿದ್ದೇವೆ, ಕೆಲವರು ಮಾಡಿದ್ದೇವೆ. ಸರಿ ಸ್ಟೇಟ್ ಲೆವೆಲ್ ಕೇಂದ್ರ ಅಂಡ ಜೂನ್ ಮುಟ್ಟ ಮಲ್ಪ ಬಂದ್ರೆ ಅಂಡ ಫೈನಲ್ ಅದು ಬೈಜಿ ಅವು ಐನು ಒತ್ತಾಯ ಮಂತೊಂದುಂಟು ಒಂದು ಸೈಡ್ ಗಾಡಿ ಸಲ ಬದಲು ಪೂರೈಕೆ 3 ತಿಂಗಳು ಎಕ್ಸ್ಟೆನ್ಷನ್ ಕೊಡ್ತಾರೆ. ನೆಕ್ಕಲು 3 ತಿಂಗಳು ಟ್ಯಾಕ್ಸ್ ಕಟ್ಟರೆ ಎಕ್ಸ್ಟೆನ್ಷನ್ ಕೊಡ್ತೀರಿ ಒಂಜಿ ಎಂಕಲ್ನ ವಿಷಯ ಎಂಜಿನ ಬಂಡ ಬೇತೆ ಟ್ಯಾಕ್ಸ್ ಎಲ್ಲ ಕರ್ತದೆ ಎಂಕುಲು ಇತ್ತ ಕೂಡ ನೆಕ್ಸ್ಟ್ 3 ತಿಂಗಳು ಬೇನೋಡಾಂಡ ಶುರು ನೆಕ್ಸ್ಟ್ 3 ತಿಂಗಳದ ಇತ್ತ ಶುರು ಅಡ್ವಾನ್ಸ್ ಕಟ್ಟೋಡ ಆಲ್ರೆಡಿ ಕಟ್ಟದ ಇತ್ತ ಐಕ್ಗೋಸ್ಕರ ಎಂಗ್ಲಿತ ಮಾರ್ಚ್ 22 ಒಂಜಿ ವರ್ಷ ಮುಟ್ಟದ ಸಿಲಿಂಡರ್ಗೆ ಕೊಡ್ತು. ಮಾರ್ಚ್ 22 ಲಾಕ್ಡೌನ್ ಅವು ಸರ್ಕಾರ ಲಾಕ್ಡೌನ್ ಆಟೋಮೆಟಿಕ್ ನಿಜ ಆವಡುತ್ತದೆ. ಅವು ಸ್ಟೇಟ್ ಲೆವೆಲ್ ಇತ್ತ ಆಲ್ರೆಡಿ ರಾಧಾಕೃಷ್ಣ ಒಳ್ಳೆಯ ನಕಲು ರಾಜಮೋಹನ್ ನಡೆ ಬಂದಿದ್ದಾರೆ. 6 ಸ್ಟೇಟ್ ಲೆವೆಲ್ ಕೊಡ್ತೇವೆ. ಅವತ್ತು CM ನ ಅಂಕಿತ ಆದ ರಾಜ್ಯಪಾಲ ನಡೆ ಪೋತನೊಂದು ಬಂಡೇರು ಪೋತನಿಗೆ ಜೂನ್ ಮುಟ್ಟ ಮಂತ್ ಕೊರ್ಕಂತ ಬಂತೇವೆ. ಆಯ್ತಾ ಒಂಜಿ ಡ್ರಾಫ್ಟ್ ಎಂಕ್ಲೆ ಕಟ್ಬಿಡ್ತೇವೆ, ಎಂಗ್ಲ ಕೊಡ್ತೇವೆ ಡ್ರಾಫ್ಟ್ ಕಟ್ಬಿಡ್ತೇವೆ ಜೂನ್ ಮುಟ್ಟಕ್ಕೆ ಸರ್ಕಾರ ಮಂತ್ರಿ. ಲಾಕ್ಡೌನ್ ಹತ್ರ ಟೂರಿಸ್ಟ್ ಟ್ಯಾಕ್ಸಿ ದಕ್ಕಲು ಮ್ಯಾಕ್ಸಿ ಕ್ಯಾಬ್ ದಕ್ಕಲು ಮತ್ತು ಜಿಂಜ ಬಂಗಾಡುಲ್ಲೇರು ಪ್ರವಾಸೋದ್ಯಮಕ್ಕೆ ಮಲ್ಲ ಪೆಟ್ಟು ಬಡ್ದು ಜನವರಿ ಫೆಬ್ರವರಿ ತಿಂಗಳದೇ ಬಾಡಿಗೆ ಇಜ್ಜಂದೆ ಮಾತೆರ್ಲ ಇಲ್ಲಡ್ಕುಲು ಲೆಕ್ಕ ಆತನು. ಕೆಲವೆರಡ ಉನಿಯರ್ಲ ಇಜ್ಜಂದಿನ ಸ್ಥಿತಿ ಪಂಡದು ಟೂರಿಸ್ಟ್ ಟ್ಯಾಕ್ಸಿ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಶ್ರೀ ದಿನೇಶ್ ಕುಂಪಲ ತಂಕಲ್ನ ಬಂಗದ ಬದುಕದ ಬಗೆಟ್ ತೆರಿಪಾಯರು. ತೊಕ್ಕೋಟು ಟೂರಿಸ್ಟ್ ಕಾರು ಮತ್ತು ವ್ಯಾನು ಚಾಲಕ ಮಾಲಕರ ಸಂಘದ ಮನವಿ ನಾವನ್ನು ಕೊಟ್ಟಿದ್ದೇವೆ. ಶ್ರೀಯುತ ಜನಪ್ರಿಯ ಶಾಸಕರಾದಂಥ UT ಖಾದರ್ ಅವರಿಗೆ ಏನಂತ ಹೇಳಿದರೆ, ಟೂರಿಸ್ಟ್ ವರ್ಗವು ಈ ಒಂದು ಕೊರೋನಾ ಸಂಕಷ್ಟದಿಂದ ಬಹಳಷ್ಟು ಕಷ್ಟವನ್ನು ಪಡುತ್ತಿರುವ ಸಂದರ್ಭ ಶಾಸಕರ ಗಮನಕ್ಕೆ ತಂದಾಗ ವಿಷಯ ಏನಂತ ಹೇಳಿದರೆ, ಇವತ್ತು ಕೊರೋನಾದಿಂದ ಮಾರ್ಚ್ 22ರಿಂದ ಸಾಮಾನ್ಯ ಜನರಿಗೆ ಕಷ್ಟ ಬಂದಿದ್ದರೆ ಬಹುಶಃ ನಮಗೆ ಡಿಸೆಂಬರಲ್ಲಿ ಚೀನಾದಲ್ಲಿ ಏನು ಕೊರೋನಾ ಒಂದು ಸಂಕಷ್ಟವನ್ನು ಎದುರಿಸುವ ಒಂದು ದಿನ ನಿಗದಿ ಆಯಿತು. ಆ ದಿನದಿಂದಲೇ ನಮ್ಮ ಪ್ರವಾಸೋದ್ಯಮಕ್ಕೆ ಇಲ್ಲಿ ಪೆಟ್ಟು ಬೀಳಲಿಕ್ಕೆ ಪ್ರಾರಂಭವಾಗಿದೆ. ಅದರಲ್ಲೂ ಫೆಬ್ರವರಿಯಿಂದ ಇವತ್ತಿನ ದಿನಕ ಯಾವುದೇ ಒಂದು ಟೂರಿಸ್ಟ್ ವಾಹನ ಒಂದು ದಿನ ಕೂಡ ಬಾಡಿಗೆ ಮಾಡದೆ ಟೂರಿಸ್ಟ್ ವಾಹನದಲ್ಲಿ ದುಡಿಯುವಂಥ ವರ್ಗದ ಎಲ್ಲ ಚಾಲಕ ಮಾಲಕರು ಬಹಳಷ್ಟು ಕಷ್ಟದಿಂದ ಇದ್ದಾರೆ ಅಂತ ನಾವು UT ಖಾದರ್ ಅವರಲ್ಲಿ ನಾವು ಮನವಿಯನ್ನು ಮಾಡಿದ್ದೇವೆ. ನಮ್ಮ ಚಾಲಕ ವರ್ಗಕ್ಕೆ ಏನಾದರೆ ಅವರ ಜೀವನೋಪಾಯಕ್ಕಾಗಿ ಆಹಾರ ಸಾಮಗ್ರಿ ಅಥವಾ ಏನಾದರೂ ನಮಗೆ ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ನೀವು ಅಂತ ಹೇಳಿ, ಅದಕ್ಕಾಗಿ ಖಂಡಿತವಾಗಿಯೂ ನಿಮ್ಮ ಜೊತೆ ನಾನು ಇದ್ದೇನಂತ ಹೇಳಿ ಇವತ್ತು UT ಖಾದರ್ ಅವರು ನಮ್ಮ ಈ ತೊಕ್ಕೋಟು ಚಾಲಕ ಮಾಲಕರಿಗೆ ಆಹಾರ ಸಾಮಗ್ರಿಯ ಒಂದು ಕಿರು ಪೊಟ್ಟಣವನ್ನು ಒಂದು ಇವತ್ತು ಹಸ್ತಾಂತರ ಮಾಡಲಿಕ್ಕೆ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ UT ಖಾದರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ತೊಕ್ಕೋಟು ಕಾರು ಮತ್ತು ವ್ಯಾನು ಚಾಲಕ ಮಾಲಕರ ಸಂಘದ ವತಿಯಿಂದ ನಾನು ಹೃತ್ಪೂರ್ವಕವಾಗಿ ನಾನು ಅವರನ್ನು ಸ್ವಾಗತಿಸಿದ್ದೇನೆ. ಉಳ್ಳಾಲ ನಗರಸಭಾ ಮಾಜಿ ಸದಸ್ಯರು ಶ್ರೀ ದಿನೇಶ್ ರೈ, ಉಳ್ಳಾಲ ಟೂರಿಸ್ಟ್ ಟ್ಯಾಕ್ಸಿ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಶ್ರೀ ಪ್ರಶಾಂತ್ ಆಳ್ವ, ಪ್ರಧಾನ ಕಾರ್ಯದರ್ಶಿ ಸುಧಾಕರ ಪೂಜಾರಿ, NSUI ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಅಬ್ದುಲ್ಲಾ ಬಿನ್ನು ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.